2024ರಲ್ಲಿ ಬಂಗಾರ ಬಳಕೆಯಲ್ಲಿ ಚೀನಾವನ್ನು ಹಿಂದಿಕ್ಕಿ ಭಾರತವು ಮೊದಲ ಸ್ಥಾನ ಬಂದಿದೆ ಎಂದು ಹೇಳಲಾಗಿದೆ. ಭಾರತದ ವಾರ್ಷಿಕ ಬಂಗಾರದ ಬೇಡಿಕೆ 802.8 ಟನ್ ಇದೆ. ಭಾರತದಲ್ಲಿ ಗಣಿಗಾರಿಕೆ ಕಡಿಮೆ, ಹಾಗಾಗಿ ಚಿನ್ನದ ಆಮದು ಅನಿವಾರ್ಯ. ಕಳ್ಳಸಾಗಾಣಿಕೆ ಮೂಲಕವೂ ಭಾರತಕ್ಕೆ ಸಾಕಷ್ಟು ಚಿನ್ನ ಬರುತ್ತದೆ. ಜಾಗತಿಕವಾಗಿ ಅತಿ ಹೆಚ್ಚು ಬಂಗಾರ ಮೀಸಲಿಟ್ಟುಕೊಂಡಿರುವ ದೇಶ ಯುಎಸ್ಎ. ಈ ದೇಶದ ಮೀಸಲು ಚಿನ್ನ 8,133.5 ಟನ್. ಆನಂತರದ ಸ್ಥಾನಗಳಲ್ಲಿ ಇಟಲಿ, ಚೀನಾ, ಸ್ವಿಟ್ಜರ್ಲೆಂಡ್, ಭಾರತ, ಜಪಾನ್, ಪೋಲೆಂಡ್ ದೇಶಗಳಿವೆ. ಅತಿ ಹೆಚ್ಚು ಚಿನ್ನ ಉತ್ಪಾದಕ ದೇಶ ಚೀನಾ. ಪ್ರತಿ ವರ್ಷ 378.2 ಟನ್ ಸ್ವರ್ಣ ಗಣಿಗಾರಿಕೆ ಮಾಡುತ್ತದೆ ಚೀನಾ. 2-3ನೆಯ ಸ್ಥಾನಗಳಲ್ಲಿ ಆಸ್ಟ್ರೇಲಿಯಾ, ಕೆನಡಾಗಳಿವೆ. ಚಿನ್ನವನ್ನು ಅತಿಯಾಗಿ ಬಳಸುವ ದೇಶವೆಂದರೆ ಭಾರತ, ಚೀನಾ, ಇರಾನ್, ಟರ್ಕಿ, ಜರ್ಮನಿ, ಯುಎಸ್ಎ, ಸೌದಿ ಅರೇಬಿಯಾ ಹಾಗೂ ಥಾಯ್ಲೆಂಡ್ಗಳು. ಪಾಶ್ಚಾತ್ಯ ದೇಶಗಳು ಚಿನ್ನವನ್ನು ಆಭರಣಗಳ ಜೊತೆಗೆ ಹೂಡಿಕೆಯಾಗಿ ಪರಿಗಣಿಸುತ್ತವೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದೆಹಲಿ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.